ಅಧಿಕಾರಿಗಳಿಗೆ ಹೇಳಿದ್ರು ಬಂದ್ಮ್ಯಾಗ ಅವರು ಇನ್ನೊಂದು ರಿಪೋರ್ಟ್ ಬರ್ಬೇಕ್ರ ಅಂದ್ರೆ 31 ಆಗಿದೆ. ಖುಷಿ ಇನ್ನಷ್ಟು ಭಾಳ ಬೇರೆ ಬಂದಿರ್ಬೇಕಂತ ತಕ್ಕಿದ್ದಾರೆ ಅದು. ಯಾಕಂದ್ರೆ ಅದು ಜಸ್ಟ್ ಲೈಕ್ ಕೊರೋನಾ ಟೈಪ್ ಅಂತ ಹೇಳ್ತಾರೆ, ಒಬ್ಬರಿಂದ ಒಬ್ಬರಿಗೆ ಕೊಡುವಂಥ ರೋಗ ಇದೆ ಅಂತ. ಅದಕ್ಕೆ ನೋಡಿ ಹೋಗಿ ಬಂದಾಗೆ ಮತ್ತು ಬಣ್ಣಾರ್ಘಟ್ಟ ಅಲ್ಲಿಂದ ಬೆಂಗಳೂರಿಂದ ಕೂಡ ಎಕ್ಸ್ಪರ್ಟ್ ಬಂದಿದ್ದಾರೆ ಡಾಕ್ಟ್ರು. ಅವ್ರು ರಿಪೋರ್ಟ್ ಕೊಟ್ಟಮೇಲೆ ಮುಂದೆ ಏನು ಸರ್ಕಾರ ಮಾಡಬೇಕು, ಜಿಲ್ಲಾಡಳಿತ ಮಾಡಬೇಕು ನೆಕ್ಸ್ಟ್. ಜಿಲ್ಲೆಯಲ್ಲಿ ಬೇರೆ ಸದ್ಯಕ್ಕೆ ಅಲ್ಲಿ ಅಷ್ಟೇ ಆಗಿದೆ, ಬೇರೆ ಕಡೆ ಆಗಿಲ್ಲ. ಬಹುಶಃ ಅಲ್ಲಿ ಅಷ್ಟು ಬಂದಿರಬಹುದಲ್ಲ. ಸೊ ರಿಪೋರ್ಟ್ ಕೊಟ್ಟಮ್ಯಾಗ ಇಲಾಖೆಯವರು ಜಿಲ್ಲಾಡಳಿತ ಏನು ಮಾಡಬೇಕು ಸ್ಟೆಪ್ ಮಾಡ್ತಾರೆ. ನೀವೇನಾದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರೆ ಸೂಚನೆ ಕೊಟ್ಟು ಮೊನ್ನೆ ಕೊಟ್ಟಿದ್ದೀನಿ, ನೋಡ್ತಿದ್ದಾರೆ ಅವರು. ಯಾಕಂದ್ರೆ ಅದನ್ನು ಹೊಸ ರೋಗ ಇದೆ, ಬಹುಶಃ ಅದ ಕಂಡಿಡ್ಲಿಕ್ಕೆ ಅವರು ಕಷ್ಟ ಆಗಿದೆ. ಸೊ ಮುಂದೆ ಇದಾಗದಂಗೆ ಪ್ರಿಕಾಷನ್ ಮಾಡಬೇಕು, ಅಷ್ಟು ನಾವು ಮಾಡ್ತೀವಿ. ಆಮೇಲೆ ಹೋಗ್ತೀನಿ ನಾನು. ಈಗ ಅವ್ರ ಅಧ್ಯಕ್ಷ ಬಂದು ಹೇಳಿದ್ಮೇಲೆ ಸಾಯಂಕಾಲ ನಾನು ಹೋಗ್ತೀನಿ.